ಅಧಿಭೂತಂ ಕ್ಷರೋಭಾವ ಎಲ್ಲ. ಈಗ ಭಾರತದಲ್ಲಿ ಒಂದು 120 ಕೋಟಿ ಜನ ಇದ್ದಾರೆ. ಸ್ವಾಮಿ, ಭಾರತ ಹುಟ್ಟಿದಾಗಿಂದ ಲೆಕ್ಕ ಹಾಕಿಬಿಟ್ರೆ 1,00,000 ಕೋಟಿ ಜನ ಸತ್ತೋಗಿದ್ದಾರಾಗಲೇ. ಪ್ರತಿನಿತ್ಯ ಲಕ್ಷಾಂತರ ಜನ ಸಾಯ್ತಾ ಇರ್ತಾರೆ, ಹುಟ್ಟುತ್ತಾ ಇರ್ತಾರೆ, ಸಾಯ್ತಿರ್ತಾರೆ. ಯಾರೀ ಕರ್ಮ? ಯಾರೀ ಲೆಕ್ಕ ಇಟ್ಟಿರೋರು? ಯಾವುದೋ ಒಂದು ಕಾಲದಲ್ಲಿ ಕೇವಲ ಒಂದು 3 ಕೋಟಿ 100 ಕೋಟಿ ಇದ್ದಿದ್ದು ಯಾಕೆ ಅಷ್ಟು ಕೋಟಿಗಳಾಗ್ಬಿಡ್ತು? ನಾವು ಮೊನ್ನೆ ನೋಡ್ದಾಗಿದೆ. ಒಂದು 100 ಕೋಟಿ ಆಯಿತು ಭಾರತದಲ್ಲಿ, 100 ಕೋಟಿ ಆದಮೇಲೆ ಮೊಟ್ಟ ಮೊದಲನೇ ಮಗು ಹುಟ್ಟಿದ್ದಿದ್ದು ಅಂತ. ಅದು ಹೇಳಿ ಇಷ್ಟೊತ್ತಿಗಾಲೇ 110 ಕೋಟಿ 120 ಕೋಟಿ ಆಗೋಯ್ತು. 120 ಕೋಟಿ ಆಯ್ತಲ್ಲ, ಈ 100 ಕೋಟಿ ಎಲ್ಲಿತ್ತು ಹಾಗಾದರೆ? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಪ್ರಶ್ನೆ ಅದು, ಭೃಗುವಿಗೆ ಕೇಳಿದ ಪ್ರಶ್ನೆ. ಹೀಗಾಗಿ ಅಧಿಭೂತ ಅಂದರೆ ಯಾವುದೋ ಕಾರಣಕ್ಕೆ, ನಮಗೆ ಗೊತ್ತಿಲ್ಲ, ಯಾವುದೋ ಕಾರಣಕ್ಕಾಗಿ ಮುರಿದು ಹೋಗತಕ್ಕಂಥ, ಮುಕ್ಕಾಗತಕ್ಕ, ಬಿದ್ದು ಹೋಗತಕ್ಕ, ಕೊಳೆತು ಹೋಗತಕ್ಕ ಎಲ್ಲವೂ ಕ್ಷರೋಭಾವ, ಅಧಿಭೂತ ಅಂತ ಕರಿತೀರಿ. ಈಗೊಂದು ಕಟ್ಟಡ ಅಥವಾ ನಾನು ದಾರಿಯಲ್ಲಿ ಬರ್ತಾ ಇದ್ದಾಗ ಆ ಸೇತುವೆ ಅಥವಾ ಯಾವುದೋ ಒಂದು ಮರ, ಯಾವುದೋ ಒಂದು ಬೆಟ್ಟ, ನಾವು ನೋಡ್ತಾ ಇರತಕ್ಕಂಥ ಇದು ಎಲ್ಲವೂ ಕ್ಷರೋಭಾವ, ಅಧಿಭೂತವೇ ಅದು. ಇವತ್ತು ಹಿಮಾಲಯ ಪರ್ವತವನ್ನು ನಾವು ಬಹಳ ದೊಡ್ಡ ಪರ್ವತ, ಬಹಳ ಎತ್ತರದ ಪರ್ವತ, ಪ್ರಾಚೀನ ಪರ್ವತ ಅಂತ ಕರಿತೀವಿ. ಆದರೆ ಆ ಹಿಮವತ್ ಪರ್ವತ ಬೆಟ್ಟಗಳ ಲೆಕ್ಕಾಚಾರದಲ್ಲಿ ಅತ್ಯಂತ ಪುಟಾಣಿ ಪರ್ವತ, ಹುಡುಗ ಪರ್ವತ. ಅದು ಹುಟ್ಟಿ ಬರೀ 5 ಕೋಟಿ ವರ್ಷ ಆಗಿದೆ. 50 ಕೋಟಿ ವರ್ಷ ಆಗಿರೋದೆಲ್ಲ ಇದೆ. 5 ಕೋಟಿ ವರ್ಷ ನಮಗೆ ಅದು ಭಾಳ ದೊಡ್ಡದ್ರಿ. 5 ಕೋಟಿ ವರ್ಷ ನಮಗೆ 200 ವರ್ಷನೇ ಜಾಸ್ತಿ. 100 ವರ್ಷನೂ ದಾಟೋರೇ ಇಲ್ಲ ನಾವು. ಎಲ್ಲ 105, 110, 120 ಅದೇ ಜಾಸ್ತಿ. 5 ಕೋಟಿ ವರ್ಷ, ಅಯ್ಯೋ ವಿಧುರಾಶ್ವತ್ಥಕ್ಕೆ ಹೋದರೆ ಒಂದು 5,000 ವರ್ಷ ಆಗಿದೆ ರೀ ಅದಕ್ಕೆ ಅಂತ ಹೇಳ್ತಾರೆ. 5,000 ವರ್ಷ ಒಂದು ಮರಕ್ಕೆ? ಅದೇನಾದರೂ ಕೊಂಬೆಗಳು ಮುರಿದಿದೆಯಾ? ಇನ್ನೊಂದು 100 ವರ್ಷಕ್ಕೆ ಸತ್ತೋಗುತ್ತಾ? ಅದು ಸಾಯಲೇಬೇಕಲ್ಲ. ಯಾವುದು ಮರಣಕ್ಕೆ ತುತ್ತಾಗುತ್ತದೆಯೋ ಅದೆಲ್ಲ ಅಧಿಭೂತ. ಪುರುಷಶ್ಚ ಅಧಿದೈವತಂ. ಅಧಿದೈವ ಅಂದರೆ ಅರ್ಥ ಏನಯ್ಯ ಅಂದರೆ ಪುರುಷ. ನೋಡಿ, ಪುರುಷ ಅಂದ್ರೂ ಮತ್ತೆ ಪುರಮ ಪುರುಷನೇ. ಪುರ ಅಂದರೆ ಇದು ದೇಹ, ಪುರ ಅಂದರೆ ಊರು ಅಂತಂತ. ಈ ದೇಹ ಅನ್ನತಕ್ಕಂತಹ ಊರಿಗೆ ಈಶನಾಗಿರುವವನು. ಈ ಕೈಯಲ್ಲಿ ಹೋಗು ಅಂತ ಹೇಳೋನು, ನಾಲಿಗೆಗೆ ಮಾತಾಡು ಅಂತ ಹೇಳೋನು, ಕಣ್ಣನ್ನು ನೋಡು ಅಂತ ಹೇಳೋನು ಯಾರು? ಪುರುಷ. ಪುರ ಅನ್ನುವಕ್ಕೆ ಈಶನಾಗಿರುವವನು, ಈ ದೇಹ ಅನ್ನುವಕ್ಕೆ ಯಜಮಾನನಾಗಿರತಕ್ಕಂಥವನು. ಅವನು ಯಾರಯ್ಯ? ಒಳಗಿದಾನ್ರಿ. ಬ್ರಹ್ಮನಂದರೂ ಅದೇ, ಅಧ್ಯಾತ್ಮ ಅಂದರೂ ಅದೇ, ಅಧಿಪುರುಷ ಅಂದರೂ ಅದೇ. ಅಧಿಯಜ್ಞೋಹಮೇವಾತ್ರ ದೇಹೇಸ್ಮಿನ್ ಪುರುಷರ್ಷಭ. ಅರ್ಜುನನ ಪ್ರಶ್ನೆ. ಅಧಿಯಜ್ಞ ಅಂದರೆ ಅರ್ಥ ಏನು? ಈ ದೇಹದೊಳಗೆ ಅಧಿಯಜ್ಞ ಅಂತ ಹೇಳ್ತಾರಲ್ಲ, ಅದು ಏನು? ಅದು ಯಾರು? ಆ ಅಧಿಯಜ್ಞ ಅಂದರೂ ನಾನೇ ಕಣಯ್ಯ ಅಂತಾನೆ ಕೃಷ್ಣ. 9ನೇ ಅಧ್ಯಾಯದಲ್ಲಿ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ಅಂತ ಶ್ಲೋಕ ಬರ್ತದೆ. ಆ ಶ್ಲೋಕದ ಹಿಂದು ಮುಂದುಗಳಲ್ಲಿ ವೇದೋಹಮಹಮೇ ವಾಜ್ಯಾಹಮಗ್ನಿರಹಂ ಹುತಂ ಮಂತ್ರೋಹ, ಎಲ್ಲ ಮಂತ್ರ ನಾನೇ, ಯಜ್ಞ ನಾನೇ, ವೇದ ನಾನೇ, ಆ ಯಜ್ಞಕ್ಕೆ ಹಾಕ್ತಕ್ಕಂಥ ಹವಿಸ್ಸು ನಾನೇ, ಇವುಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ ಕೃಷ್ಣ. ಅದನ್ನು ನಾನು 9ನೇ ಅಧ್ಯಾಯ, ಈ ಅಧ್ಯಾಯ ಮುಗಿದ ಮೇಲೆ ಮಾತಾಡ್ತೀನಿ. ನೀವು ಇಡೀ ಪ್ರಪಂಚವನ್ನು ನೋಡಿದರೆ
ಪ್ರಪಂಚದ ಎಲ್ಲ ಅಂಗಗಳಲ್ಲಿಯೂ ವ್ಯಾಪನೆ ಆಗಿರತಕ್ಕಂಥದ್ದು ಆ ಶಕ್ತಿ. ಮಂಗಳೂರಿಗೆ ನನ್ನನ್ನು ಕರೆಸಿ, ಮಂಗಳೂರಿನ ನಿಮ್ಮನ್ನು ಕರೆಸಿ, ಮಂಗಳೂರಿನ ಈ ಕಟ್ಟಡವನ್ನು ಕೊಡಿಸಿ, ಮಂಗಳೂರಿನ ನಿಮಗೆ ಮಾತಾಡುವ ಶಕ್ತಿಯನ್ನು ನನಗೆ ಕೊಟ್ಟು, ಮಂಗಳೂರಿನಲ್ಲಿರತಕ್ಕಂಥ ಲಕ್ಷಾಂತರ ಜನದಲ್ಲಿ ನೀವೊಂದು 200 ಜನನ ಮಾತ್ರ ಇಲ್ಲಿಗೆ ಆಯ್ಕೆ ಮಾಡಿ ನಿಮ್ಮನ್ನು ಕೂಡಿಸಿ ಯಾರೀ ಮಾಡಿದ್ದಿದೆಲ್ಲನೂ? ಈ ಎಲ್ಲ ಸಮ್ಮೇಳನವನ್ನು ಮಾಡ್ತಾ ಇರತಕ್ಕಂಥ ಒಂದು ಸೂತ್ರ ಉಂಟು. ಒಬ್ಬ ಸೂತ್ರಧಾರಿ ಇದ್ದಾನೆ. ಅವನು ಯಾರಯ್ಯ? ಅವನೇ ಯಜ್ಞಪುರುಷ. ಅಹಂ, ನಾನೇ ಆ ಯಜ್ಞಪುರುಷ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಗುರಿ ಏನಯ್ಯ ಅಂದರೆ ಆ ಯಜ್ಞ ಪುರುಷನ ಹತ್ತಿರಕ್ಕೆ ಹೋಗತಕ್ಕದ್ದು. ಪ್ರಯಾಣ ಕಾಲ, ಅದು ಕೊನೆಯ ಪ್ರಶ್ನೆ. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ಪ್ರಯಾಣ ಕಾಲದಲ್ಲಿ, ಸಾಯುವ ಸಂದರ್ಭದಲ್ಲಿ, ನಮ್ಮ ಕೊನೆಯ ಯಾತ್ರೆಯನ್ನು ಆರಂಭ ಮಾಡುವಾಗ ನಾವು ದೈವದ ಹತ್ತಿರಕ್ಕೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಅರ್ಜುನ ಕೇಳಿದ ಕೊನೆಯ ಪ್ರಶ್ನೆ. ಏನು ಮಾಡಬೇಕು ಅಂದರೆ, ಮೊದಲು ನಾನು ಹೋಗಲಿಕ್ಕೆ ಸಿದ್ಧ ಆಗಬೇಕು. ನಾನು ಆಗಲೇ ಹೇಳಿದ ಹಾಗೆ, ಹೋಗುವ ಮುನ್ನ ಸಾಯುವುದು ಖಚಿತ ಆಗಿ ಮರಣಶಯ್ಯೆಯಲ್ಲಿ ಮಲಗಿದ್ದರೂ ನನ್ನ ಹೆಂಡತಿ ಗತಿ ಏನು, ನನ್ನ ಮಕ್ಕಳ ಗತಿ ಏನು, ನಾನಿಟ್ಟಿರತಕ್ಕಂಥ ಹಣದ ಗತಿ ಏನು ಅನ್ನುವುದು ತಲೆಗೆ ಹೋಗದೆ, ಅದು ಬರುತ್ತೆ, ಹೋಗಿಸಿಕೊಳ್ಳದೆ, ನನ್ನ ಗತಿ ಏನೋ, ನಾಳೆ ನಾನೆಲ್ಲಿಗೆ ಹೋಗ್ತೀನಿ ಅನ್ನುವುದನ್ನು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಬೇಕು. ನಾನು ಹಾಗೆ ನಾನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ ನಾನು ಮೊದಲು ಸಿದ್ಧನಾಗಬೇಕು. ಯಾವ ಸಿದ್ಧತೆ ನಡೆಸಬೇಕು? ಈ ಲೌಕಿಕವಾಗಿರತಕ್ಕಂತಹ ಅನುಬಂಧಗಳನ್ನು ಪಕ್ಕಕ್ಕೆ ಇಟ್ಟು ಹೇಗೂ ಸತ್ತು ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿನೋ ಅಥವಾ ಹೆಂಡತಿ ಗಂಡನೋ ಮಕ್ಕಳೋ ಅಧಿಕಾರವೋ ಅಂತಸ್ತೋ ಆಸ್ತಿಯೋ ಇದು ಯಾವುದೂ ನನ್ನ ಜೊತೆಗಿಲ್ಲ. ನನ್ನ ಹೆಸರಿನಲ್ಲಿ ಇಟ್ಟಿರತಕ್ಕಂಥ 50 ಲಕ್ಷಗಳು ನನ್ನ ಜೊತೆಗೆ ಬರೋದಿಲ್ಲ. ಅದು ತಗೊಂಡು ನಾನೇನೂ ಮಾಡೋಕ್ಕಾಗೋದಿಲ್ಲ. ಆ 50 ಲಕ್ಷ ತಗೊಂಡು ಹೋದರೆ ಮುಂದಿನ ಜನ್ಮದಲ್ಲಿ ಏನೋ ಗೊತ್ತಿಲ್ಲ. ಹಾಗಾದರೆ ನಾನೇನು ಮಾಡಬೇಕು? ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ಪ್ರಯಾಣ ಕಾಲದಲ್ಲಿ, ಸಾಯುವ ಕಾಲದಲ್ಲಿ ನಿನ್ನನ್ನು ಸೇರಬೇಕಾಗಿದ್ದರೆ ನಾನು ಏನು ಮಾಡಬೇಕು ಅನ್ನುವ ಅರ್ಜುನನ ಪ್ರಶ್ನೆಗೆ ಈಗ ಕೃಷ್ಣ ಉತ್ತರ ಹೇಳಲಿಕ್ಕೆ ಶುರು ಮಾಡಿದ್ದಾನೆ. 6-7 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದಾಯಿತು. 8ನೇ ಪ್ರಶ್ನೆ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ಆ 8ನೇ ಪ್ರಶ್ನೆಗೆ ಉತ್ತರ ಕೊಡುವ ಹಿನ್ನೆಲೆಯಲ್ಲಿ ಕಠೋಪನಿಷತ್ತಿನ ಬಗ್ಗೆ ಒಂದು ಚೂರು ಮಾತಾಡಬೇಕು ನಾವು. ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ವರ್ಣನೆ ಮಾಡಿದ್ದೆ ನಾನು 8 ವರ್ಷಗಳ ಹಿಂದೆ. ಸರ್ವ ಉಪನಿಷದೋ ಗಾವೋ ದೊಗ್ಧ ಗೋಪಾಲನಂದನಃ. ಅಯ್ಯ, ಭಗವದ್ಗೀತೆಯಲ್ಲಿ ಇರತಕ್ಕಂಥದ್ದು ಎಲ್ಲ ಉಪನಿಷತ್ತುಗಳ ಸಾರ. ಸರ್ವ ಉಪನಿಷದೋ ಗಾವೋ, ಗಾವೋ ಅಂದರೆ ಹಸು. ಸರ್ವ ಉಪನಿಷತ್ತುಗಳು ಹಸುವಿದ್ದಂತೆ. ದೋಗ್ಧ ಗೋಪಾಲನಂದನ, ಆ ಹಸುವಿನ ಯಜಮಾನ ಯಾರಯ್ಯ ಅಂದರೆ ಗೋಪಾಲನಂದನ ಕೃಷ್ಣ. ಪಾರ್ಥೋ ವತ್ಸಃ, ಆ ಉಪನಿಷತ್ತು ಅನ್ನತಕ್ಕಂತಹ ಹಸುವಿನ ಕರು ಅರ್ಜುನ, ಅಂದರೆ ನಾವು ಪಾರ್ಥರು, ನಾವೆಲ್ಲ ಪಾರ್ಥರೇ. ಪೃಥಾಪುತ್ರರು ಅಂತ ಪಾರ್ಥ ಅಂದರೆ ಈ ಭೂಮಿ ತಾಯಿಯ ಮಕ್ಕಳು. ದುಗ್ಧಂ ಗೀತಾಮೃತಂ ಮಹತ್, ಅಲ್ಲಿ ಬರ್ತಕ್ಕಂಥ ಹಾಲು ಯಾವುದಯ್ಯ ಉಪನಿಷತ್ತಿನ ಹಸುವಿನಿಂದ ಅಂದರೆ ಭಗವದ್ಗೀತೆ ಎನ್ನತಕ್ಕಂಥ ಅಮೃತ.
ಹೀಗಾಗಿ ಈ ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಅರ್ಜುನನ ಕೊನೆಯ ಪ್ರಶ್ನೆಯಾಗಿರತಕ್ಕಂತಹ ಪ್ರಯಾಣ ಕಾಲದಲ್ಲಿ ನಿನ್ನನ್ನು ಸೇರಬೇಕಿದ್ದರೆ ನಾನು ಏನು ಮಾಡಬೇಕು ಅನ್ನುವುದಕ್ಕೆ ಉಪನಿಷತ್ತಿನ ಮೂಲವಾಗಿ ಇಟ್ಟುಕೊಂಡು ಒಂದು ಶ್ಲೋಕ ಬರ್ತದೆ. ಕಠೋಪನಿಷತ್ತಿನಲ್ಲಿ ಬರ್ತಕ್ಕ ಶ್ಲೋಕವೇ ಭಗವದ್ಗೀತೆಯಲ್ಲಿ ಬರ್ತದೆ. ಒಂದು ಪದ ಹೆಚ್ಚು ಕಮ್ಮಿಯಾಗ. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನೇತಾತ್ಮಭಿಃ. ಇದು 7ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಈ ಇಡೀ ಅಧ್ಯಾಯ ಹೆಚ್ಚು ವಿವರಣೆಯನ್ನು ಹೊಂದಿರತಕ್ಕಂಥದ್ದು ಈ ಕೊನೆಯ ಪ್ರಶ್ನೆಗೆ. ಅಕ್ಷರ ಪರಬ್ರಹ್ಮಯೋಗವಾಗಿರತಕ್ಕ ಈ ಅಧ್ಯಾಯವನ್ನು ಈಗಾಗಲೇ ನಾನು ಹೇಳಿದೆ, ನಿನ್ನೆ ಮಾತಾಡಿದ ಅಭ್ಯಾಸ ಯೋಗ ಅಂತಲೂ ಕರೀತಾರೆ. ಅಂದರೆ ನಾವು ಈಗಾಗಲೇ ಸಾಂಖ್ಯಯೋಗವನ್ನು, ಕರ್ಮಯೋಗವನ್ನು, ಜ್ಞಾನಯೋಗವನ್ನು, ಕರ್ಮ ಸನ್ಯಾಸ ಯೋಗವನ್ನು, ಧ್ಯಾನ ಯೋಗವನ್ನು, ಜ್ಞಾನ ವಿಜ್ಞಾನ ಯೋಗಗಳನ್ನೆಲ್ಲ ನೋಡಿದ್ದೇವೆ. ಈ ಅಕ್ಷರ ಬ್ರಹ್ಮಯೋಗ, ಅಕ್ಷರ ಪರಬ್ರಹ್ಮಯೋಗದಲ್ಲಿ ನಾವು ನಿಜವಾಗಿಯೂ ನೋಡತಕ್ಕಂಥದ್ದು ಅಭ್ಯಾಸ ಯೋಗವನ್ನು. ಈ ಅಭ್ಯಾಸ ಯೋಗ ಅನ್ನುವುದು ಅತ್ಯಂತ ಸುಲಭವಾದದ್ದು, ಆದರೆ ಅತ್ಯಂತ ಕಷ್ಟವಾದದ್ದು. ಕರ್ಮಯೋಗದಲ್ಲೋ ಜ್ಞಾನಯೋಗದಲ್ಲೋ ಮಾಡದಷ್ಟು ಕಷ್ಟ ಇದರೊಳಗಿಲ್ಲ ಅಭ್ಯಾಸ ಯೋಗದಲ್ಲಿ. ಅಭ್ಯಾಸ ಯೋಗ ಅಂದರೆ ಏನು ಅನ್ನುವುದನ್ನು ಕೃಷ್ಣನೇ ಹೇಳ್ತಾನೆ. ಆ ಅಭ್ಯಾಸ ಯೋಗವನ್ನು ನಾವು ಅನುಷ್ಠಾನದಲ್ಲಿ ಇಟ್ಟುಕೊಂಡರೆ ಅಂತ್ಯಕಾಲದಲ್ಲಿ ಬಹಳ ಒಳ್ಳೆಯದಾಗತ್ತೆ ಎನ್ನತಕ್ಕಂಥದ್ದು ಕೃಷ್ಣ ಮತ. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಅರ್ಜುನನ ಕೊನೆಯ ಪ್ರಶ್ನೆ, 7ನೇ ಪ್ರಶ್ನೆ 8ನೇ ಅಧ್ಯಾಯದಲ್ಲಿ. ನಿನ್ನಿಂದೆಲ್ಲ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ, ಆ 7ನೇ ಪ್ರಶ್ನೆಯಿಂದಲೇ ಮುಂದುವರಿಸ್ಬಿಡೋಣ. ಆದರೆ ನಿನ್ನೆ ನಾವು ನೋಡಿದ್ದರಲ್ಲಿ ಬ್ರಹ್ಮನ್ನಿಂದ ಹಿಡಿದು ಈ ದೇಹಭೃತಾಂಬರ, ಈ ದೇಹದ ಒಳಗೆ ಇರತಕ್ಕಂತಹ ಯಜ್ಞಾಧಿಪತಿ ಯಾರು ಅನ್ನುವ ಪ್ರಶ್ನೆಯ ತನಕ 6 ಪ್ರಶ್ನೆಗಳಿಗೆ ಒಂದೇ ಉತ್ತರ ಕೊಟ್ಟಿದ್ದಾನೆ ಕೃಷ್ಣ, ಅದು ತಾನು ಅಂತ. ಕ್ಷರ ಅನ್ನತಕ್ಕಂಥದ್ದು ಮಾತ್ರ ಈ ದೇಹ ಪ್ರಕೃತಿ ಇತ್ಯಾದಿ ನಾಶವಾಗುವುದು ಅನ್ನುವುದು ಬಿಟ್ಟರೆ ಉಳಿದದ್ದೆಲ್ಲ ಎಲ್ಲೋ ಒಂದು ಅರ್ಥದಲ್ಲಿ ಆತನೇ ಆಗಿದ್ದಾನೆ. ಹೀಗಾಗಿ ನಾವು ನೋಡಿದರೆ 2 ವಸ್ತು ಕಾಣುತ್ತೆ ನಮಗೆ. 2. ಒಂದು ಬ್ರಹ್ಮನ್ನಾಗಲಿ, ಅಧ್ಯಾತ್ಮ ಆಗಲಿ, ಅಧಿಯಜ್ಞ ಆಗಲಿ, ಅಧಿದೈವ ಆಗಲಿ, ಇದೆಲ್ಲವೂ ಆತನೇ ಆಗಿ ಕ್ಷರೋಭಾವ ಯಾವುದಯ್ಯ ಅದು ಕ್ಷಯಿಸುತ್ತೆ ಅಂದರೆ ಅನ್ನತಕ್ಕಂಥ ಪ್ರಕೃತಿ ಮಾತ್ರ ಆತ ಅಲ್ಲ ಅಂತ ಆಗಿದೆ. ನಾವು ಅಂದರೆ ನಾವು ಯಾವುದನ್ನು ನಾವು ಅಂತ ಗುರುತಿಸಿಕೊಳ್ಳುತ್ತೇವೋ ಆ ದೇಹ ಈ ಪ್ರಕೃತಿಯ ಒಂದು ಅಂಗ. ಪ್ರಕೃತಿ ಅನ್ನತಕ್ಕಂಥದ್ದನ್ನು ನಾನು 3 ದಿವಸದಿಂದ ಹೇಳ್ತಾ ಇದ್ದೇನೆ. ಪ್ರಸಿದ್ಧವಾದ ಕೃತಿ, ಈ ಪ್ರಸಿದ್ಧವಾದ ಕೃತಿಯಂತಹ ಕೃತಿಯನ್ನು ಮನುಷ್ಯನ ವಿಜ್ಞಾನ ಇದುವರ ತನಕ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಅರ್ಥ ಏನಪ್ಪ ಅಂದರೆ, ಇದು ಯಾವುದೋ ಈ ಒಂದು ಪ್ರಕೃತಿ ಸೃಷ್ಟಿಯಾಗ್ಬಿಟ್ಟಿದೆಯಲ್ಲ, ಕೋಟಿ 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 ಸಂಖ್ಯೆಯಲ್ಲಿ ಇದೆಯಲ್ಲ, ಇಂಥ ಪ್ರತಿಕೃತಿಯ ಮತ್ತೊಂದು ಕೃತಿಯನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ. ಅಥವಾ ಈ ಪ್ರಕೃತಿ ಎನ್ನುವುದು ಕ್ಷರವಾದ್ದರಿಂದ, ಅಂದರೆ ಕ್ಷಯಿಸಿ ಹೋಗುವುದರಿಂದ, ಮುರಿದು ಹೋಗುವುದರಿಂದ, ಸತ್ತು ಹೋಗುವುದರಿಂದ ತಡೆಯೋಕ್ಕೂ ಯಾರಿಗೂ ಆಗ್ತಾ ಇಲ್ಲ. ವಿಜ್ಞಾನದ ಆವಿಷ್ಕಾರಗಳು ಎಷ್ಟೆಷ್ಟೇ ಪ್ರಯತ್ನಪಟ್ಟರೂ
ಈಗಾಗಲೇ ಸೃಷ್ಟಿಯಾಗಿರತಕ್ಕ ಪ್ರಸಿದ್ಧವಾದ ಇಂತಹ ಕೃತಿಯೊಂದನ್ನು ಸೃಷ್ಟಿ ಮಾಡಲಿಕ್ಕಾಗಲಿ, ಸೃಷ್ಟಿಯಾಗಿರಬಹುದಾದಂತಹ ಪ್ರಕೃತಿಯ ನಾಶ ತನ್ನಿಂದ ತಾನೇ ಆಗುವುದನ್ನು ತಡೆಯುವುದಕ್ಕಾಗಲಿ ನಮಗೆ ಆಗಲ್ಲ, ಆಗ್ತಾ ಇಲ್ಲ, ಪ್ರಕೃತಿಗೆ ಸಾಧ್ಯ ಇಲ್ಲ. ಅಂದರೆ ಅದನ್ನು ಬೇರೆ ಥರ ಹೇಳಬೇಕಾದ್ರೆ, ಪ್ರಕೃತಿಯಿಂದ ಪ್ರಕೃತಿಯ ಸೃಷ್ಟಿಯೂ ಸಾಧ್ಯವಿಲ್ಲ, ಪ್ರಕೃತಿಯ ನಾಶವೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಪ್ರಕೃತಿ ಎನ್ನುವುದು ಜಡ. ಈ ಜಡವಾದ ಪ್ರಕೃತಿಗೆ ಜೀವ ಅನ್ನತಕ್ಕಂಥದ್ದು ಬಂದಾಗಲೇ ಅದು ಚೈತನ್ಯಪೂರ್ಣವಾಗುತ್ತೆ.